ಜನವರಿ 10, 2019ರಂದು ಪ್ರಪಂಚದಾದ್ಯಂತ ತೆರೆಕಂಡ ಪೆಟ್ಟ ಚಿತ್ರದಲ್ಲಿ ರಜನಿಕಾಂತ್ ಲುಕ್ ಯಾರಿಗೆ ತಾನೇ ಇಷ್ಟ ಆಗಿಲ್ಲ ಹೇಳಿ. ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಮಿಂಚಿದ ಸ್ಟೈಲ್ ಕಿಂಗ್ ಇದೀಗ ಮತ್ತೆ ಅಂತಹದೇ ಪಾತ್ರದಲ್ಲಿ ಕಮಲ್ ಮಾಡಲು ಹೊರಟಿದ್ದಾರೆ. ಇದನ್ನು ಸ್ವತಃ ನಿರ್ದೇಶಕ AR ಮುರುಗದಾಸ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮುರುಗದಾಸ್ ಅವರ ಈ ಅಪ್ಕಮಿಂಗ್ ಚಿತ್ರಕ್ಕೆ ಇನ್ನೂ ಟೈಟಲ್ ಫಿಕ್ಸ್ ಆಗಿಲ್ಲ. ಆದರೆ ನಾಯಕ ನಟಿಯಾಗಿ ಕೀರ್ತಿ ಸುರೇಶ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಈ ಹಿಂದೆ ಇದೇ ಮುರುಗದಾಸ್ ನಿರ್ದೇಶನದ ವಿಜಯ್ ಅಭಿನಯದ ಸರ್ಕಾರ್ ಚಿತ್ರದಲ್ಲಿ ಕೀರ್ತಿ ಸುರೇಶ್ ನಾಯಕ ನಟಿಯಾಗಿ ಬಣ್ಣ ಹಚ್ಚಿದ್ರು. ಹಾಗೆ ಚಿತ್ರದ ಮೂಲಕ ಬೆಳ್ಳಿ ಪರದೆಯಲ್ಲಿ ಕೊನೆಯ ಬಾರಿಗೆ ಕಾಣಿಸಿಕೊಂಡಿದ್ರು. ಇದೀಗ ಸ್ಟೈಲ್ ಕಿಂಗ್ ಜೊತೆ ಕೀರ್ತಿ ಡ್ಯೂಯೆಟ್ ಹಾಡಲು ತಯಾರಾಗ್ತಾ ಇದ್ದಾರೆ. ಹಾಗೆ ಸ್ಟೈಲ್ ಕಿಂಗ್ ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ವಿಭಿನ್ನ ಲುಕ್ ನಲ್ಲಿ ಮಿಂಚಲಿದ್ದಾರೆ. ಇನ್ನು ಯಾವಾಗ ಚಿತ್ರ ಸೆಟ್ಟೇರುತ್ತೆ, ಚಿತ್ರದ ಟೈಟಲ್ ಏನು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಸದ್ಯದಲ್ಲೇ ತೆರೆ ಬೀಳಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.